ಆಲೂಗಡ್ಡೆ ಬೀಜ ಬಿತ್ತಿ 15 ದಿನಗಳಾದರೂ ಮೊಳಕೆ ಒಡೆಯದ ಹಿನ್ನೆಲೆಯಲ್ಲಿ ಬೆಳೆ ಬೆಳೆದಿದ್ದ 10 ಎಕರೆ ಜಮೀನಿನ ಮೇಲೆ ರೈತ ಟ್ರ್ಯಾಕ್ಟರ್ ಹರಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಚಿಕ್ಕಮಗಳೂರು ತಾಲೂಕಿನ ಸಿರ್ಗಾಪುರ ಗ್ರಾಮದಲ್ಲಿ ನಡೆದಿದೆ. ಆಲೂಗಡ್ಡೆ ಬೀಜ ನೆಲದಲ್ಲಿ ಕರಗಿರೋದ್ರಿಂದ ಮನನೊಂದ ರೈತ ಟ್ರ್ಯಾಕ್ಟರ್ ಹರಿಸಿದ್ದು ಆಲೂಗಡ್ಡೆ ಮಂಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನದ ಆಲೂಗಡ್ಡೆ ಮಂಡಿಯಲ್ಲಿ ಸುಮಾರು 60ರಿಂದ 70 ರೈತರು 3 ಲಾರಿಗಳಲ್ಲಿ ಆಲೂಗಡ್ಡೆ ಬೀಜ ತಂದಿದ್ದರು. 5 ದಿನದಲ್ಲೇ ಬೀಜ ಮೊಳಕೆಯೊಡೆಯುತ್ತೆ ಎಂದು ಹೇಳಿದ್ದರು. ಆದರೆ 15 ದಿನಗಳು ಕಳೆದರೂ ಆಲೂಗಡ್ಡೆ ಬೀಜ ಮೊಳಕೆಯೊಡೆಯದೆ ಇದ್ದಾಗ ರೈತರು ಕಂಗಾಲಾಗಿದ್ದಾರೆ. ನಾವು ಸಾಲ ಮಾಡಿ ಕೆಲಸಕ್ಕೆ ಜನ ತೆಗೆದುಕೊಂಡು ಕೃಷಿ ಮಾಡಿದ್ದೇವೆ, ಸಾಕಷ್ಟು ಹಣ ನೀಡಿ ಗೊಬ್ಬರ ತೆಗೆದುಕೊಂಡಿದ್ದೇವೆ. ಆದರೆ ಈಗ ಬೆಳೆ ಬೆಳೆಯದೆ ಸಂಕಷ್ಟದಲ್ಲಿದ್ದೇವೆ. ಸರ್ಕಾರವೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಮನವಿ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು ತಾಲೂಕು ಅಂಬಳೆ ಹೋಬಳಿ ನಾವು 12 ಮೂಟೆ ಗೆಡ್ಡೆ ತಂದು ಬೇಸಾಯ ಮಾಡಿ ಗೊಬ್ಬರ ಸೊಪ್ಪಲ್ಲಿ ಹಾಕಿ ಈ ಥರ ಆಗಿದ್ದಲ್ಲ, ಬೀಜ ಕೊಟ್ಟಿದ್ದಾರಲ್ಲ, ಏನು ಮಾಡಬೇಕು? ನಾವು ಇರೋದು ಇಸ ಕೂಡ ಸಾಯದ ಈ ಥರ ಅನ್ಯಾಯ ಮೋಸ ಮಾಡ್ತಾರಲ್ಲ. ಬೇಸಾಯ ಏನು, ಗೊಬ್ಬರ ಏನು, ಸೊಪ್ಪೇನು, ಪರಿಸ್ಥಿತಿ ಈ ಥರ ಆದರೆ ಏನೋ ಮಾಡ್ಬೇಕಲ್ಲಿ. ಮಳದೂರು ವಾಸವಾಗಿರುವಂಥ ಸಿರ್ಗಾಪುರ ಗ್ರಾಮದ 79ನೇ ಸರ್ವೆ ನಂಬರು ಶಿವಮ್ಮ ಕಾಳೆ ಅವ್ರ ಮಗನಾದನ್ನು ಮಾತಾಡ್ತಾ ಇದ್ದೀನಿ. ನಾವು ಸಾಲ ಮಾಡಿ 5 ರೂಪಾಯಿ ಅಂತ ಬಡ್ಡಿ ತಂದು ಈ ಥರ ಮಾಡಿದ್ದೀವಲ್ಲ, ಜೀವನ ಹೆಂಗೆ ಮಾಡೋದು ನಾವು ಹೇಳಿ ನೋಡೋಣ. ಇದಕ್ಕೊಂದು ನ್ಯಾಯ ಪರಿಹಾರ ಅನ್ನೋದಿಲ್ವ? ಎಲ್ಲ ಕಳಪೆ ಬೀಜ ಕೊಟ್ಟಿದ್ದಾರಲ್ಲ, ಏನು ಮಾಡೋದು? ತಂದು 15 ದಿವಸ ಇಟ್ಟಿದ್ದೀವಿ, 15 ದಿವಸ ಇಟ್ಟು ನಟ್ಟು 11 ದಿನ ಇದೆ. 11 ದಿನಕ್ಕೆ ಈ ಥರ 3 ದಿನಕ್ಕೆ ಈ ಥರ ಬಸ್ತಾ ಇದೆಯಲ್ಲ ಗೆಡ್ಡೆ. ನಾವು ಏನು ಮಾಡ್ಬೇಕು ಸ್ವಾಮಿ? ಈ ಥರ ಜೀವನ ಆಗಿಬಿಟ್ರೆ ನಮ್ಗೆ ಯಾರೂ ನ್ಯಾಯ ಕೇಳೋರಿಲ್ವ? ನಮಗೆ ಪರಿಸ್ಥಿತಿ ಈ ಥರ ಆಗುತ್ತಲ್ಲ, ಬಡವ್ರ ಕಷ್ಟ ಅರ್ಥ ಆಗಲ್ವ? ಇದರಲ್ಲೇ ಒಂದು ಜೀವನ ಮಾಡ್ಬೇಕು ಅಂತ ನಾವು ಮಾಡ್ತೀವಿ, ಸಾಲಾಗೆಲ್ಲ ಮಾಡ್ಕೊಬಂದು ಇಸ ಕುಡಿಯೋ ಪರಿಸ್ಥಿತಿ ಬಂದಿದ್ದಲ್ಲ. ನಮಗೆ ನ್ಯಾಯ ಕೊಡೋರು ಯಾರು ನೋಡೋಣ ಹೇಳಿ? ಎಲ್ಲಿಂದ ಆಲೂಗಡ್ಡೆ ತಂದಿದ್ದು? ಹಾಸನಿಂದ. ತಂದು ಎಷ್ಟು ದಿನ ಆಗಿದೆ? ಗೆಡ್ಡೆ ತಂದು 15 ದಿನ ಇಟ್ಟಿದ್ದು. 15 ದಿನ ಇಟ್ಟು ನಡಿ ಅಂತ ಹೇಳಿದ್ರು. ನಟ್ಟು 3 ದಿನಕ್ಕೆ ಈ ಥರ ಆಯಿತು. 16ನೇ ದಿನಕ್ಕೆ ನಟ್ಟು ನೋಡಿ ಈ ಥರ ಎಲ್ಲ ಕರಿ ಗೊಬ್ಬರ ಆಗಿದಲ್ಲ, ಏನು ಮಾಡ್ಬೇಕು ನಾವು? ನಮಗೆ ನ್ಯಾಯ ಅನ್ನೋದೇ ಇಲ್ವಾ? ಬಡವ್ರು ಕಣ್ಕಣ್ಣ ಬರಲ್ವಾ? ಈ ಥರ ಕಳಪೆ ಬೀಜ ತಂದು ಮಾಡಿ ಈ ಥರ ಜೀವನ ಮಾಡ್ತಾರಲ್ಲ ನಮಗೆ. ಆಲೂಗಡ್ಡೆ ತಂದಿರೋದು ಇದನ್ನ ಇದ್ರ ಬಗ್ಗೆ ಏನು ಕ್ರಮ ತಗೊಂತೀರಾ ನೋಡಿ, ಕ್ರಮ ತಗೊಳ್ಳಿ. ಬಟ್ಟೆ ಉರ್ಸ್ಬೇಡಿ, ಯಾರು ಸಹಾಯ ಮಾಡಬೇಡಿ. ಗೌರ್ಮೆಂಟ್ ಈಗ್ಲಾರ ಕಾಂಗ್ರೆಸ್ ಬಂದಿದೆ, ಒಂದು ಉಪಕಾರ ಮಾಡಿ, ಯಾರು ಸಹಾಯ ಮಾಡಿ ರೈತರಿಗಾಗಿ. 106 ಎಕರೆ ಆಲೂಗಡ್ಡೆ ತಂದು 106 ಎಕರೆ ತಂದು ಬಂಡವಾಳ ಹಾಕಿ ಆಳು ಕಾಳೇನು ಆಲೂಗಡ್ಡೆ ತಂದಿದ್ದೇನು, ಗೊಬ್ಬರ ಸೊಪ್ಪೇನು, ಗೊಬ್ಬರ ನೋಡಿದ್ರೆ ಆ ಥರ ರೇಟು. ಏನು ಮಾಡೋದು ರೈತರು ಹೇಳ್ರಿ? ಇಲ್ಲಿ ಎಲ್ಲ ರೇಟ್ ಜಾಸ್ತಿಯಾಗಿ ರೈತರೆಲ್ಲ ಇಷ್ಟ ಕುಡಿಯೋ ಪರಿಸ್ಥಿತಿ ಬಂದೈತೆ. ಇದಕ್ಕೆ ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ.